ಕಾಂಗ್ರೆಸ್ ಪಕ್ಷದ ನಾಯಕರು ಪಕ್ಷದ ಪ್ರಮುಖರಿಗೆ ಯಾವ ರೀತಿ ಗೌರವ ಕೊಡ್ತಾರೆ ಎಂಬುದು ಗೊತ್ತಾಗಿದೆ. ಸತ್ಯ ಹೇಳಿದವರನ್ನ ಕಾಂಗ್ರೆಸ್ ಹೇಗೆ ನಡೆಸಿಕೊಳ್ಳುತ್ತದೆ ಎಂಬುದನ್ನು ಸಾಬೀತು ಮಾಡಿದೆ ಎಂದು ಇಂಧನ ಮತ್ತು ಕನ್ನಡ ಸಂಸ್ಕೃತಿ ಸಚಿವ ಸುನಿಲ್ ಕುಮಾರ್ ಹೇಳಿದರು. ಕಾಂಗ್ರೆಸ್ ನಾಯಕ ಸಲೀಂ ಹಾಗೂ ಉಗ್ರಪ್ಪ ರಹಸ್ಯ ಮಾತುಕತೆಗೆ ಕಾಂಗ್ರೆಸ್ ಪಕ್ಷ ಉಚ್ಚಾಟನೆ ಮತ್ತು ಶೋಕಾಸ್ ನೋಟಿಸ್ ಜಾರಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಿಗೆ ಅವರು ಪ್ರತಿಕ್ರಿಯೆ ನೀಡಿದರು. ಉಚ್ಚಾಟನೆ ಮತ್ತು ಶೋಕಾಸ್ ನೋಟಿಸ್ ನೀಡಿರುವುದು ವಿಷಾದದ ಸಂಗತಿ. ನಾವುಗಳು ಯಾರೂ ಕೂಡ ಕಾಂಗ್ರೆಸ್ನಿಂದ ಇಂತಹ ವರ್ತನೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ. ಪಕ್ಷದ ಪ್ರಮುಖರನ್ನ ಈ ರೀತಿ ನಡೆಸಿಕೊಳ್ಳುವುದನ್ನ ಕಾಂಗ್ರೆಸ್ ಹಿಂದಿನಿಂದಲೂ ಕೂಡ ಮಾಡಿಕೊಂಡು ಬಂದಿದೆ ಎಂದು ಲೇವಡಿ ಮಾಡಿದರು. ಹೇಳಿದಂತ ದಲಿತ ನಾಯಕನನ್ನ ಕಾಂಗ್ರೆಸ್ ಇವತ್ತು ವಜಾ ಮಾಡಿರುವಂಥದ್ದು ಅತ್ಯಂತ ವಿಷಾದದ ಸಂಗತಿ. ಪಕ್ಷದ ಪ್ರಮುಖರಿಗೆ ಪಕ್ಷದ ನಾಯಕರು ಯಾವ ರೀತಿಯಾದಂಥ ವರ್ತನೆಗಳನ್ನು, ಚಟುವಟಿಕೆಯನ್ನು, ವ್ಯವಹಾರಗಳನ್ನು ಮಾಡ್ತಾರೆ ಎನ್ನುವಂಥದ್ದು ಪಕ್ಷದ ನಾಯಕರಿಗೆ ಗೊತ್ತಿರ್ತದೆ. ಆ ರೀತಿ ಸತ್ಯವನ್ನು ಮಾತಾಡಿರುವಂಥವ್ರಿಗೆ ಕಾಂಗ್ರೆಸ್ನಲ್ಲಿ ಈ ರೀತಿಯಾದಂಥ ಸ್ಥಿತಿ ಬರುತ್ತೆ ಅನ್ನೋದು ನಾವು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ದಲಿತರನ್ನು ಈ ರೀತಿಯಾಗಿ ನಡೆಸ್ಕೊಳ್ತಾ ಇರುವಂಥದ್ದು ಕಾಂಗ್ರೆಸ್ ಮೊದಲಲ್ಲ. ಈ ಹಿಂದೆ ದಲಿತ ನಾಯಕರ ಮನೆ ಮೇಲೆ ಬೆಂಕಿ ಹಾಕಿದಾಗಲೂ ಕೂಡ ಕಾಂಗ್ರೆಸ್ ಇದೇ ರೀತಿಯಾದಂಥ ವರ್ತನೆಯನ್ನು ಕಂಡಿತ್ತು. ಕಾಂಗ್ರೆಸ್ನಲ್ಲಿ ದಲಿತರಿಗೆ ಸ್ಥಾನಮಾನಗಳು ಸಿಗೋದು ಕಷ್ಟ ಮತ್ತು ಸತ್ಯವನ್ನು ಹೇಳಿದಂಥವ್ರನ್ನ ಕಾಂಗ್ರೆಸ್ ಯಾವ ರೀತಿ ನಡ್ಕೊಳ್ಳುತ್ತೆ ಅನ್ನುವಂಥದ್ದು ಇವತ್ತಿನ ಘಟನೆ ಮುಖಾಂತರ ಆಗಿದೆ. ಆ ಮಾತುಕತೆಯಿಂದ ಕಾಂಗ್ರೆಸ್ ನಾಯಕರು ಎಚ್ಚೆತ್ತುಕೊಂಡು ತಮ್ಮ ನಡವಳಿಕೆಯನ್ನು ತಿದ್ದುಕೊಳ್ಬೇಕಾಗಿತ್ತು. ಅದರ ಬದಲಾಗಿ ಈ ರೀತಿಯಾದಂಥ ವರ್ತನೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಯಾರು ಕೂಡ ನಿರೀಕ್ಷೆ ಮಾಡಿ. ಇನ್ನು ಸಮಾಜ ಕಲ್ಯಾಣ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಮಾತನಾಡಿ, ಕಾಂಗ್ರೆಸ್ನ ಉಗ್ರಪ್ಪ ಸಲೀಂ ಅವರು ಏನು ಮಾತನಾಡಿದ್ದಾರೆ ಎಂಬುದು ಗೊತ್ತಿಲ್ಲ. ಬದಲಾದ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾರದರ್ಶಕ ಆಡಳಿತ ನೀಡ್ತಾ ಇದ್ದಾರೆ. ಈ ಆಡಳಿತ ನೋಡಿ ಅವರು ಮಾತನಾಡಿರಬಹುದು ಎಂದರು. ಸಲೀಂ ರವರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಇವತ್ತಿನ ಬದಲಾದ ರಾಜಕಾರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದ ಬೊಮ್ಮಾಯಿ ಅವರು ಪಾರದರ್ಶಕ ಆಡಳಿತವನ್ನು ನೋಡ್ತಾ ಇರುವುದನ್ನು ನೋಡಿ ಹಿಂದಿನ ಆಡಳಿತವನ್ನು ಯಾರಾದರೂ ತುಲನೆ ಮಾಡಿ ಅಂಥ ಮಾತನ್ನು ಆಡಿರ್ಬೋದು ಏನೋ ಗೊತ್ತಿಲ್ಲ. ನನಗೆ ಪೂರ್ಣ ಮಾಹಿತಿಯನ್ನು ತಿಳ್ಕೊಂಡು ಉತ್ತರ ಕೊಡ್ತೀನಿ.